ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲ್ ಹೊಡೆದು ಹೊಸ ಅಲ್ಲಿ ಗುಟ್ಟೆ ಎಂಬ ಒಂದು ಪ್ಲೇಸ್ ಉಂಟು. ಇದಕ್ಕೆ ಮತ್ತೊಂದು ಹೆಸರುಂಟು, ಗಜಕೇಸರಿ ಬೆಟ್ಟ ಅಂತ ಹೇಳ್ತಾರೆ. ಇದು ಯಾಕೆ ಬಂತಂತ ಹೇಳ್ತೇನೆ, ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ. ಇದು ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಒಂದು ಅಡ್ವೆಂಚರ್ ಪ್ಲೇಸ್, ಒಂದು ಟ್ರಕ್ಕಿಂಗ್ ಪ್ಲೇಸ್. ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಇವತ್ತು ನಮ್ಮೊಟ್ಟಿಗೆ ನನ್ನ ತಮ್ಮ ಇದ್ದಾನೆ, ಅಂಕಿತ್ ಜಿ ಅಂತ ತಮ್ಮ ಇದ್ದಾನೆ. ಅಲ್ಲಿದ್ದೇನೆ, ಬ್ಯಾಕಿಯಲ್ಲಿ ಕುಳಿತುಕೊಂಡು ಹೋಗುತ್ತಿದ್ದಾನೆ. ಇವತ್ತು ದೂರ ಹೋಗುದು ನಾವು ಹೊಸ ಅಲ್ಲಿ ಬೆಟ್ಟ, ಇಲ್ಲದ್ರೆ ಗಜಕೇಸರಿ ಬೆಟ್ಟ. ಇದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಬನ್ನಿ. ಹೊಸಲ್ಲಿ ಗುಟ್ಟ, ಇಲ್ಲದ್ರೆ ಹೊಸಲ್ಲಿ ಬೆಟ್ಟ ಅಂತ ಹೇಳ್ತಾರೆ. ಮತ್ತೊಂದು ಫೇಮಸ್ ಆಗಿರೋ ಹೆಸರುಂಟು, ಗಜಕೇಸರಿ ಬೆಟ್ಟ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ, ಗಜಕೇಸರಿ ಕನ್ನಡ ಮೂವಿ ಶೂಟಿಂಗ್ ಆದ ಪ್ಲೇಸ್ ಈ ಹೊಸಲ್ಲಿ ಬೆಟ್ಟದಲ್ಲಿ. ಇದು ಎಲ್ಲಿ ಇರುವುದು, ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ಸಕಲೇಶಪುರ ಎಂಬ ಒಂದು ಪ್ಲೇಸ್ ಉಂಟು. ಅಲ್ಲಿಂದ 28 ಕಿಲೋಮೀಟರ್ ಇರುವುದು ಹೊಸಲ್ಲಿ ಗುಟ್ಟಕ್ಕೆ. ಮತ್ತೊಂದು ಹೇಳ್ಬೇಕಾದ್ರೆ ಇದು ಜೇಡಿ ಗದ್ದೆ ಎಂಬ ಒಂದು ಗ್ರಾಮ ಉಂಟು, ಅಲ್ಲಿಗೆ ಹತ್ತಿರ ಇರುವ ಪ್ಲೇಸ್ ಈ ಹೊಸಲ್ಲಿ ಬೆಟ್ಟ. ಮತ್ತೊಂದು ಹೇಳ್ಬೇಕಾದ್ರೆ ಸಮುದ್ರ ಮಟ್ಟದ ಎಷ್ಟು ಎತ್ತರದಲ್ಲಿ ಉಂಟು, 2500 ಫೀಟ್ ಎತ್ತರದಲ್ಲಿ ಇರೋ ಪ್ಲೇಸ್ ಆಗಿದೆ ಹೊಸ ಅಲ್ಲಿ ಗುಟ್ಟ. ಇಲ್ಲದ್ರೆ ಫೇಮಸ್ ಆಗಿರೋ ಹೆಸರು ಗಜಕೇಸರಿ ಬೆಟ್ಟ ಅಂತ ಹೇಳ್ತಾರೆ. ಹೊಸಲ್ಲಿ ಗುಟ್ಟಕ್ಕೆ ಎಷ್ಟು ಕಿಲೋಮೀಟರ್ ಉಂಟು, ಸಕಲೇಶಪುರದಿಂದ 28 ಕಿಲೋಮೀಟರ್ ಉಂಟು. ಸಮುದ್ರ ಮಠದಿಂದ ಎಷ್ಟು ಎತ್ತರದಲ್ಲಿ ಉಂಟು, 2500 ಫೀಟ್ ಎತ್ತರದಲ್ಲಿ ಇರೋ ಪ್ಲೇಸ್ ಆಗಿದೆ. ಒಳ್ಳೆ ಅಡ್ವೆಂಚರ್ ಪ್ಲೇಸ್, ಒಳ್ಳೆ ಟ್ರಕ್ಕಿಂಗ್ ಪ್ಲೇಸ್. ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತೆ, ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗಿ ಸಂಜೆ 5 ಗಂಟೆವರೆಗೆ ಉಂಟು. ಎಂಟ್ರಿ ಫೀಸ್ ಇಲ್ಲ, ಫ್ರೀ ಆಗಿ ಹೋಗುದು. ಟ್ರಕ್ಕಿಂಗ್ ಫೀಸ್ ನೀವು ಕೊಡಬೇಕು ಅಂತ ಕಾಣ್ತದೆ, ಅದು ಟ್ರಕ್ಕಿಂಗ್ ಪ್ಯಾಕೇಜ್ ಇರ್ತದೆ, ಆ ರೀತಿಯಲ್ಲಿ ಹೋಗುದು ಅಂತ ಕಾಣ್ತದೆ. ಒಳ್ಳೆ ರೀತಿ ಒಂದು ವೈಬಿರೋ ಪ್ಲೇಸ್. ಟ್ರಕ್ಕಿಂಗ್ ಎಷ್ಟು ಕಿಲೋಮೀಟರ್ ಉಂಟು, 3-4 ಕಿಲೋಮೀಟರ್ ಟ್ರಕ್ಕಿಂಗ್ ಇರುವುದು. ನನಗೆ ಅಷ್ಟು ಕರೆಕ್ಟ್ ಗೊತ್ತಿಲ್ಲ, ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು. ಹೊಸಲಿ ಗುಟ್ಟ, ಇಲ್ಲದ್ರೆ ಗಜಕೇಸರಿ ಬೆಟ್ಟಕ್ಕೆ ಎಷ್ಟು ಕಿಲೋಮೀಟರ್ ಉಂಟು, ಬೆಂಗಳೂರಿಂದ 220 ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ. ಸಕಲೇಶಪುರದಿಂದ 28 ಕಿಲೋಮೀಟರ್ ಇರುವುದು. ಮತ್ತೊಂದು ಹೇಳ್ಬೇಕಾದ್ರೆ ಮಂಗಳೂರಿಂದ 31 ಕಿಲೋಮೀಟರ್ ಇರುವುದು ಸಕಲೇಶಪುರಕ್ಕೆ. ಮತ್ತೆ ಒಂದು ಒಳ್ಳೆ ಅಡ್ವೆಂಚರ್ ಪ್ಲೇಸ್, ಒಳ್ಳೆ ವೈಬ್ರ ಪ್ಲೇಸ್. ಹೋದವರಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ ಹೊಸಲಿ ಗುಟ್ಟಕ್ಕೆ. ಹೊಸಲಿ ಗುಟ್ಟಗೆ ಯಾವ ತಿಂಗಳಲ್ಲಿ ಹೋದಿರುವುದು, ಅಕ್ಟೋಬರ್ ಇಂದ ಮಾರ್ಚ್ ತನಕ ಹೋದಿರುವುದು. ಇಲ್ಲಿ ಎಷ್ಟು ಗಂಟೆಯ ಟ್ರಕ್ಕಿಂಗ್ ಉಂಟು, 3-4 ಗಂಟೆಯ ಟ್ರಕ್ಕಿಂಗ್ ಉಂಟು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಮತ್ತೊಂದು ಕ್ಲಿಯರ್ ಆಗಿ ಹೇಳ್ತೇನೆ, ಸಕಲೇಶಪುರದಿಂದ 28 ಕಿಲೋಮೀಟರ್ ಇದೆ ಈ ಪ್ಲೇಸ್ಗೆ. ಒಳ್ಳೆ ವೈಬ್ರ ಪ್ಲೇಸ್, ಒಳ್ಳೆ ಅಡ್ವೆಂಚರ್ ಟ್ರಕ್ಕಿಂಗ್ ಮಾಡುವ ಪ್ಲೇಸ್. ಈ ಪ್ಲೇಸ್ಗೆ ಹೋದವರೆ ಇನ್ನೊಮ್ಮೆ ಕಾಮೆಂಟ್ ರೀತಿಯಲ್ಲಿ ಹೇಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮಗೆ ವಿಡಿಯೋ ಬರುತ್ತೆ. ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಲ್ಲಿವರೆಗೆ ಎಲ್ಲರಿಗೆ ಇವತ್ತಿನ ವಿಡಿಯೋಗೆ ಬಾಯ್ ಬಾಯ್.